ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಇನ್ನೂ ಸಮಯ ಇದೆ. ಆದರೆ ಹಳ್ಳಿ ರಾಜಕೀಯ ಈಗಾಗಲೇ ಗರಿಗೆದರಿದೆ. ಉಡುಪಿ ಜಿಲ್ಲೆಯ ಪೆರಡೂರು ಗ್ರಾಮದಲ್ಲಿ ಪಿಡಿಒ ಒಬ್ಬರು ಕಟ್ಟಿಸಲು ಹೊರಟಿರುವ ಬಂಗಲೆ ಈಗ ವಿವಾದದ ಕೇಂದ್ರಬಿಂದುವಾಗಿದೆ. ಕಾಂಗ್ರೆಸ್ ಬೀದಿ ರಂಪಾಟ ಮಾಡ್ತಾ ಇದ್ರೆ ಬಿಜೆಪಿ ಪಿಡಿಒ ಬೆಂಬಲಕ್ಕೆ ನಿಂತಿದೆ. ಚುನಾವಣೆ ಬಂದ್ರೆ ಸಾಕು, ಡೆಲ್ಲಿ ರಾಜಕೀಯ ಆದರೂ ಬೇಕು, ಹಳ್ಳಿ ರಾಜಕೀಯ ಅಲ್ಲ. ಹೌದು, ಉಡುಪಿ ಜಿಲ್ಲೆಯ ಪೆರಡೂರಿನಲ್ಲಿ ಕಳೆದ 1 ತಿಂಗಳಿನಿಂದ ಈ ಬಂಗ್ಲೆ ವಿವಾದದ ಕೇಂದ್ರ ಬಿಂದುವಾಗಿದೆ. ಇದು ಯಾವುದೇ ಉದ್ಯಮಿ ಕಟ್ಟಿಸ್ತಾ ಇರುವ ಬಂಗ್ಲೆ ಅಲ್ಲ. ಪಕ್ಕದ ಹೆಬ್ರಿ ಪಂಚಾಯತ್ನಲ್ಲಿ ಪಿಡಿಒ ಆಗಿ ಅಧಿಕಾರ ನಿರ್ವಹಿಸ್ತಾ ಇರುವ ಸದಾಶಿವ ಸೇರ್ವೆಗಾರ್ ಎಂಬುವರ ಮನೆ ಇದು. ಇಷ್ಟಕ್ಕೂ ದುಡಿದ ಹಣದಲ್ಲಿ ಯಾರಾದರೂ ಮನೆ ಕಟ್ಟಿಸಿಕೊಂಡ್ರೆ ಆಕ್ಷೇಪ ಏನಿಲ್ಲ. ಆದರೆ ಕಾಂಗ್ರೆಸ್ ಟೀಕೆ ಮಾಡ್ತಾ ಇರೋದು ಗಂಭೀರ ಆರೋಪ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿರುವ ಸದಾಶಿವ ಸೇರ್ವೆಗಾರ್ 15 ಸೆಂಟ್ ಜಾಗದಲ್ಲಿ ವಾಸ್ತವ್ಯದ ಮನೆ ನಿರ್ಮಾಣ ಮಾಡಲು ಕಟ್ಟಡ ಪರವಾನಗಿ ಪಡೆದುಕೊಂಡಿದ್ದಾರೆ. ಆದರೆ ಪರವಾನಗಿ ಪಡೆದುಕೊಂಡ ಜಾಗದಲ್ಲಿ ಮನೆ ನಿರ್ಮಾಣವನ್ನ ಮಾಡದೆ ಸರಕಾರಿ ಭೂಮಿಯಲ್ಲಿ ಬೃಹತ್ ಬಂಗಲೆ ಕಟ್ಟಿಸುತ್ತಿದ್ದಾರೆ. ಇದೊಂದು ಅರಣ್ಯ ಪ್ರದೇಶವಾಗಿದ್ದು ಡೀಮ್ಡ್ ಫಾರೆಸ್ಟ್ಗೆ ಒಳಪಟ್ಟ ಭೂಮಿಯಲ್ಲಿ ಬೃಹತ್ ಬಂಗಲೆ ತಲೆ ಎತ್ತುತ್ತಾ ಇದೆ. ಈ ಕಾನೂನು ಬಾಹಿರ ನಿರ್ಮಾಣವನ್ನ ಪೆರಡೂರು ಪಂಚಾಯಿತಿಯ ಪಿಡಿಒ ಸುಮನಾ ಆಕ್ಷೇಪಿಸಿ ನೋಟಿಸ್ ನೀಡಿದ್ರು. ಆದರೆ ಆಡಳಿತ ನಡೆಸ್ತಾ ಇರುವ ಬಿಜೆಪಿ ಪಕ್ಷದ ಜನಪ್ರತಿನಿಧಿಗಳ ಮೂಲಕ ಒತ್ತಡ ತಂದು ಸುಮನಾ ಅವರನ್ನ ಸದ್ಯ ಜಿಲ್ಲಾ ಪಂಚಾಯತ್ ಕಚೇರಿಗೆ ವರ್ಗಾವಣೆ ಮಾಡಲಾಗಿದೆ. ಸುಮನಾ ಅವರು ದಲಿತ ಮಹಿಳೆಯಾಗಿದ್ದು ಅವಾಚ್ಯ ಶಬ್ದಗಳಿಂದ ನಿಂದನೆಗೆ ಒಳಗಾದ ಈಕೆಗೆ ನ್ಯಾಯ ಒದಗಿಸಿಕೊಡಬೇಕು ಅಂತ ಕಾಂಗ್ರೆಸ್ ನಾಯಕರು ಬೀದಿಗಿಳಿದಿದ್ದಾರೆ. ಆ ಹೆಣ್ಣು ಮಗಳು ಅಟ್ರಾಸಿಟಿ ಕೇಸ್ ಕೊಟ್ಟಂತ ಸಮಯದಲ್ಲಿ ಅದನ್ನು ಕೇಸನ್ನು ದಾಖಲು ಮಾಡಲಿಕ್ಕೆ ತಯಾರಿಲ್ಲ. 3 ಗಂಟೆಗೆ ಹೋದಂಥವರನ್ನ ರಾತ್ರಿ 10 ಗಂಟೆವರೆಗೆ ಸ್ಟೇಷನಲ್ಲಿ ಇರಿಸಿ ಅಲ್ಲಿವರೆಗೆ FIR ಮಾಡಿಲ್ಲ. ಅದರಲ್ಲೇ ಒತ್ತಡ ಇದೆ ಅನ್ನೋದು ಸ್ಪಷ್ಟವಾಗಿ ಹೆಚ್ಚಿನ ಅಂಶ ನಮಗೆ ತಿಳಿದ ಮಟ್ಟಿಗೆ ಎಲ್ಲ ಮೇಲೆ ಕಡೆಯಿಂದ ಮುಖ್ಯಮಂತ್ರಿಗಳ ಕಚೇರಿಯಲ್ಲೇ ಇವತ್ತು ಒತ್ತಡ ಬಂದಿದೆ ಅನ್ನೋದನ್ನು ನಮ್ಮ ತಿಳುವಳಿಕೆ ಪ್ರಕಾರ. ಅಟ್ರಾಸಿಟಿ ಕೇಸ್ ಆ ಹೆಣ್ಣು ಮಗಳಿಗೆ ಆದಂಥ ಅನ್ಯಾಯ, ಅವಳಿಗೆ ದಾಖಲು ಮಾಡಲಿಕ್ಕೆ ಆರೋಪವನ್ನು ದಾಖಲು ಮಾಡಲಿಕ್ಕೆ ಅವಕಾಶ ಕೊಡದಿದ್ದರೆ ಅದ ನಂತರ ಆವಾಗಲೇ ಗೊತ್ತಾಗಿದೆ ಇದರಲ್ಲಿ ಯಾವುದೇ ಕ್ರಮ ತೆಕ್ಕೊಳ್ಳೋದಿಲ್ಲ, ಇದು ಒತ್ತಡದ ಮುಖಾಂತರ ಕ್ರಮ ತೆಕ್ಕೊಳ್ಳೋದಿಲ್ಲ ಅಂತೇಳಿ. ಇಷ್ಟು ದಿವಸ ಆಗಿದೆ, 14-15 ದಿವಸ ಆಯಿತು, ಇನ್ನೂ ಕೂಡ ಆರೋಪಿಗಳನ್ನು ಇವತ್ತು ಅರೆಸ್ಟ್ ಮಾಡಿಲ್ಲ. ಅವರು ಏಕಾಏಕಿಯಾಗಿ ತಿರುಗ್ತಾ ಇದ್ದಾರೆ. ಅದರಲ್ಲಿ ಒಬ್ಬರ ಮೇಲೆ ಮರ್ಡರ್ ಕೇಸ್ ಇದೆ. ಅದೇ ರೀತಿಯಲ್ಲಿ ಅವರು ಕೂಡ ಆರೋಪಿಗಳೇ, ಬೇರೆ ಬೇರೆ ಕೇಸ್ಗಳಿದೆ ಅವ್ರ ಮೇಲೆ. ಇವತ್ತು ಅಂಥ ಆರೋಪಿಗಳನ್ನು ಇವತ್ತು ಪೊಲೀಸ್ ನಿಷ್ಕ್ರಿಯ ಆಗಿರುವಂಥದ್ದು ಹೆಚ್ಚಿನ ಅಂಶ ಒಂದು ರೀತಿಯಲ್ಲಿ ಸಂವಿಧಾನ ಇವತ್ತು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹೆಚ್ಚಿನ ಅಂಶ ಎಷ್ಟರ ಮಟ್ಟಿಗೆ ರಕ್ಷಣೆ ಸಿಗ್ಬೋದು ಅನ್ನೋದು ಪ್ರಾಮುಖ್ಯ. ಕಳೆದ 1 ತಿಂಗಳಿನಿಂದ ವಿವಿಧ ಸಂಘಟನೆಗಳು ಪಿಡಿಒ ಸೇರ್ವೆಗಾರ್ ವಿರುದ್ಧ ಹೋರಾಟ ನಡೆಸುತ್ತಿದೆ. ಈ ಕಟ್ಟಡದ ಪರವಾನಗಿ ರದ್ದು ಮಾಡಲು ಪಂಚಾಯತ್ ಬಹುಮತದ ನಿರ್ಣಯ ಕೈಗೊಂಡಿದೆ. ಕಂದಾಯ ಇಲಾಖೆ ಪರಿಶೀಲನೆ ನಡೆಸಿದ್ದು ಅಕ್ರಮ ನಡೆದಿರುವುದನ್ನು ಒಪ್ಪಿಕೊಂಡಿದೆ. ಹಾಗಾಗಿ ಕೂಡಲೇ ಈ ಕಟ್ಟಡವನ್ನ ಕೆಡವಬೇಕು ಅಂತ ಹೋರಾಟ ನಡೆಸುತ್ತಿದ್ದಾರೆ. ಈ ವಿವಾದದ ಕೇಂದ್ರ ಬಿಂದು ಪಿಡಿಒ ಸದಾಶಿವ ಸೇರ್ವೆಗಾರ್ ಆದರೂ ಟಾರ್ಗೆಟ್ ಆಗಿರುವುದು ಇದೇ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ಸುರೇಶ್. ಬಿಜೆಪಿ ಪಕ್ಷದ ಜೊತೆ ಗುರುತಿಸಿಕೊಂಡಿರುವ ಇವರು ಪಕ್ಷದ ಕಾರ್ಯಕಾರಿಣಿಯಲ್ಲೂ ಸದಸ್ಯರಾಗಿದ್ದಾರೆ. ಕಾಂಗ್ರೆಸ್ ಶಕ್ತಿ ಕೇಂದ್ರವಾಗಿದ್ದ ಪೆರಡೂರಿನಲ್ಲಿ ಬಿಜೆಪಿ ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಸದ್ಯ ಪೆರಡೂರು ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಬಹುಮತ ಪಡೆದಿದ್ದರೂ ಬಿಜೆಪಿ ಅಧಿಕಾರ ನಡೆಸುತ್ತಿದೆ. ಈ ರಾಜಕೀಯ ವೈಷಮ್ಯದ ಕಾರಣದಿಂದಲೇ ನಮ್ಮನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಸುರೇಶ್ ಆರೋಪಿಸಿದ್ದಾರೆ. ಮನೆ ಕ್ರಮಬದ್ಧವಾಗಿದೆ, ಪಕ್ಕದಲ್ಲೇ ಕೃಷಿ ಭೂಮಿ ಇದೆ. ಇದರ ಕೆಲವೇ ಅಡಿಗಳ ದೂರದಲ್ಲಿ ನಮ್ಮ ಸ್ವಾಮ್ಯಕ್ಕೆ ಒಳಪಟ್ಟ ಕುಮ್ಕಿ ಸ್ಥಳದಲ್ಲಿ ಮನೆ ಕಟ್ಟಿಸಿದ್ದೇವೆ. ಇದು ಪಿಡಿಒ ಸದಾಶಿವ ಅವರು ಕಟ್ಟಿಸ್ತಾ ಇರುವ ಮನೆಯಲ್ಲ. ಕೂಡು ಕುಟುಂಬದಲ್ಲಿರುವ ನಾವು 4 ಮಂದಿ ಸಹೋದರರು ಸೇರಿ ಪರವಾನಗಿ ಪಡೆದು ಮನೆ ನಿರ್ಮಾಣ ಮಾಡುತ್ತಿದ್ದೇವೆ ಅಂತ ಸಮಜಾಯಿಷಿ ನೀಡುತ್ತಾರೆ. ಪೆರಡೂರು ಗ್ರಾಮ ಪಂಚಾಯತ್ನಲ್ಲಿ 2005ರಿಂದ 2020 ತನಕ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ, ಗ್ರಾಮ ಪಂಚಾಯತ್ ಸದಸ್ಯರಾಗಿ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ಪಕ್ಷದಿಂದ ಆಯ್ಕೆಯಾಗಿರ್ತೇನೆ. ಅದ ನಂತರ ನಾನು ಜಿಲ್ಲಾ ಬಿಜೆಪಿ ಕಾರ್ಯಕಾರಿಣಿ ಮತ್ತು ಕಾಪು ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಎಲ್ಲರೊಟ್ಟಿಗೆ ಕೆಲಸ ಮಾಡ್ತಾ ಇದ್ದೇನೆ. ಪೆರಡೂರಿನಲ್ಲಿ ಹಲವಾರು ರಾಜಕೀಯ ವಿರೋಧಿಗಳು ಕೂಡ ನನ್ನೊಟ್ಟಿಗಿದ್ದಾರೆ. ಯಾಕಂದರೆ 2005ರಿಂದ ಇದುವರೆಗೆ ನಡೆದ ಎಲ್ಲ ಚುನಾವಣೆಯಲ್ಲಿ ಪೆರಡೂರಲ್ಲಿ ನಾವೇ ಮುನ್ನಡೆಯನ್ನು ಕಾಯಿಸ್ಕೊಂಡು ಬರ್ತಾ ಇದೆ. ಹಿಂದೆ ಇಲ್ಲಿ ಬಿಜೆಪಿ ಅಸ್ತಿತ್ವ ಇರಲಿಲ್ಲ, ಮುನ್ನಡೆಯನ್ನು ಕಾಯಿಸ್ಕೊಂಡು ಬರ್ತಾ ಇದ್ದಕ್ಕೋಸ್ಕರ ಎಲ್ಲ ನನಗೊಂದು ಸ್ವಲ್ಪ
ಎದುರು ಪಕ್ಷದವರು ಕಾಂಗ್ರೆಸ್ ಪಕ್ಷ ನನ್ನ ಇದನ್ನು ಕುಗ್ಗಿಸಬೇಕೆಂಬ ದೃಷ್ಟಿಯಿಂದ ಒಂದು ಒಳಸಂಚಿನಿಂದ ಇವತ್ತು ಇಂಥ ಒಂದು ರೀತಿಯ ಪ್ರಚಾರಗಳನ್ನು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ. ಮನಸ್ಸಿಗೆ ತುಂಬ ದುಃಖ ಆಗಿದೆ. ಅದು ಅಲ್ಲದೆ ನನ್ನ ತಮ್ಮನನ್ನು ಇದರಲ್ಲಿ ಬ್ಲೈನ್ ಮಾಡಿ ಅವನ ಒಂದು ತ್ಯಜವಧೆ ಮಾಡಬೇಕಂತಲೂ ಕೂಡ ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದರೆ ಅವನು 4 ಸಲ ಗಾಂಧಿ ಪುರಸ್ಕಾರ ಪ್ರಶಸ್ತಿಯನ್ನು ವರಂಗ ಗ್ರಾಮ ಪಂಚಾಯತಿಯಲ್ಲಿ ತಗೊಂಡು ಇಡೀ ಉಡುಪಿ ಡಿಸ್ಟಿಕಲ್ಲಿ ಒಳ್ಳೆ PDO ಎಂಬ ಹೆಸರು ಗಳಿಸಿದ್ದಾನೆ. ಅದನ್ನು ನೋಡಿ ನಮ್ಮ ಶಾಸಕರು ಅವನ ಮುದ್ರಾಡಿ ಮತ್ತು ಹೆಬ್ರಿ ಪಂಚಾಯತಿಯಲ್ಲಿ ನೀನು ಆ ಕೆಲಸ ಮಾಡಬೇಕು ಎಂಬ ಉದ್ದೇಶದಿಂದ ಅವನನ್ನಲ್ಲಿ ಹಾಕಿದ್ದು ಬಿಟ್ಟರೆ ಯಾರು ಇದು ಮಾಡಿ ಹಾಕಿರುವಂಥದ್ದಲ್ಲ. ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದೇವೆ. 4 ಗಂಡು 2 ಹೆಣ್ಣು, ಪಪ್ಪ ಮತ್ತು ಅಮ್ಮ. ನನ್ನ ತಂದೆಗೊಂದು 5 ಎಕರೆ ಜಾಗ ಹಿಂದಿನಿಂದ ಡಿಕ್ಲರೇಷನ್ ಕಾಲದಲ್ಲಿ ನಮಗೆ ಸಿಕ್ಕಿರುವಂಥದ್ದು. ಅದರಲ್ಲಿ ಎಲ್ಲವನ್ನು ಬೇಸಾಯ ಮತ್ತು ಅಡಿಕೆ, ತೆಂಗು. ನನ್ನ ಪಪ್ಪ ದುಡಿತಾ ಬರ್ತಾರೆ. ಇವತ್ತು 74 ವರ್ಷ ಅವರಿಗೆ. ನನ್ನ ಅಮ್ಮನಿಗೆ 68 ವರ್ಷ. ಎಲ್ಲ ಒಟ್ಟಿಗೆ ಒಂದೇ ಫ್ಯಾಮಿಲಿಯಲ್ಲಿ ಮಕ್ಕಳೊಟ್ಟಿಗೆ ಕೆಲಸ ಮಾಡ್ತಾ ಇದ್ದೇನೆ. ಐಷಾರಾಮಿ ಬಂಗ್ಲೆ ಅಂತ ಹೇಳ್ತಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಇವತ್ತು 30 ರಿಂದ 40 ಲಕ್ಷ ಮನೆ ಕಟ್ತಾನೆ. ನಾವೊಂದು 4 ಜನ 5 ಜನ ಅಣ್ಣ ತಮ್ಮಂದಿರು ಒಂದು 4 ಬೆಡ್ರೂಮ್ ಇದೆ, ಮೇಲೆ ಒಂದಿಬ್ಬರಿಗೆ ಕೆಳಗೊಂದಿಬ್ಬರಿಗೆ ಕಟ್ತಾ ಇರುವಂಥದ್ದು ಐಷಾರಾಮಿ ಬಂಗ್ಲೆ ಆಗ್ತದೆ. ಯಾರ್ಯಾರು ಅದನ್ನು ಒಪ್ಪುವಂಥದ್ದು ಅವರು ಹೇಳ್ತಾರೆ ಐಷಾರಾಮಿ ಬಂಗ್ಲೆ ಕಟ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇದು ನಿಜವಾಗಿಯೂ 100ಕ್ಕೆ 100 ಸುಳ್ಳು. ನೀವು ನೋಡಿ, ನನ್ನ ಮನೆಗೊಂದು ಕಾಂಕ್ರೀಟ್ ಸಮೇತ ಮಾಡಲಿಲ್ಲ. ಇದೇ ರೀತಿಯೆಲ್ಲ ಆಕ್ಷೇಪ ಹಾಕ್ತಾರೆ ಅಂತ ಹೇಳಿ ಅದನ್ನು ಸಮೇತ ಮಾಡಲಿಲ್ಲ ನಾವು. ಯಾಕಂದರೆ ಅದು ಬೇಡ, ಆ ರೀತಿಯ ಇದು ಬೇಡ ಎಂಬ. ಮೇಲ್ನೋಟಕ್ಕೆ ಇದೊಂದು ಭೂ ವಿವಾದದಂತೆ ಕಂಡ್ರೂ ಬರಲಿರುವ ಜಿಲ್ಲಾ ಪಂಚಾಯತ್ ಚುನಾವಣೆ ಈ ರಾಜಕೀಯ ದೊಬ್ಬರಾಟಕ್ಕೆ ವೇದಿಕೆ ಕಲ್ಪಿಸಿದೆ. ದಲಿತ ಅಧಿಕಾರಿಯ ಅವಹೇಳನ ವಿವಾದದ ಕೇಂದ್ರ ಬಿಂದುವಾಗಿದೆ. ಆಳುವ ಪಕ್ಷದ ಒತ್ತಡದಲ್ಲಿರುವ ಪೊಲೀಸ್ ಮತ್ತು ಕಂದಾಯ ಇಲಾಖೆ ಯಾವ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಮಾತ್ರ ಕಾದು ನೋಡಬೇಕಾಗಿದೆ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಲ ನ್ಯೂಸ್, ಉಡುಪಿ.